ಬಂಟ್ವಾಳ ತಾಲೂಕಿನ ಸರಪಾಡಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ರಮನಾಥ ರೈ ಸಚಿವರಾಗಿದ್ದ ಸಂದರ್ಭದಲ್ಲಿ 33.15 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿದ್ರು. ಈಗ ಈ ಕುಡಿಯುವ ನೀರಿನ ಯೋಜನೆ ಪೂರ್ಣಗೊಂಡಿದ್ದು ಘಟಕಕ್ಕೆ ಇಂದು ಬಂಟ್ವಾಳ ತಾಲೂಕು ಪಂಚಾಯತ್ನ ಅಧ್ಯಕ್ಷ ಚಂದ್ರಹಾಸ ಕರ್ಕೇರ, ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಜಿಲ್ಲಾ ಪಂಚಾಯತ್ನ ಸದಸ್ಯರು ಸಹಿತ ಹಲವು ಪ್ರಮುಖರೊಂದಿಗೆ ಮಾಜಿ ಸಚಿವ ಬಿ ರಮನಾಥ ರೈ ಅವರು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಡ್ಯಾಂ ವೀಕ್ಷಣೆಗೆ ಮಾಜಿ ಸಚಿವರಿಗೆ ಅಡ್ಡಿಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ನಾಳೆ ಈ ಡ್ಯಾಂ ಅನ್ನು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಉದ್ಘಾಟಿಸಲಿದ್ದಾರೆ. ಆದರೆ ಅನುದಾನ ಒದಗಿಸಿರುವಂತಹ ರಮನಾಥ ರೈ ಅವರಿಗೆ ಆಹ್ವಾನ ಕೂಡ ನೀಡಿಲ್ಲ. ಇದಿಷ್ಟೇ ಅಲ್ಲದೆ ಘಟಕಕ್ಕೆ ಸಂಬಂಧಿಸಿದ ಇಂಜಿನಿಯರ್ ಅವರ ಅನುಮತಿ ಇಲ್ಲದೆ ಒಳಗೆ ಪ್ರವೇಶಿಸಲು ನಾವು ಬಿಡೋದಿಲ್ಲ ಎಂದು ಪೊಲೀಸರು ಕೂಡ ಹೇಳಿದ್ದಾರೆ. ಇದರಿಂದಾಗಿ ಉದ್ರೇಕಗೊಂಡ ರಮನಾಥ ರೈ ಹಾಗೂ ಹಲವರು ಸ್ಥಳದಲ್ಲೇ ಧರಣಿ ಕುಳಿತಿದ್ದಾರೆ. ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ಕೂಡ ಜೋರಾಗಿಯೇ ನಡೆದಿದೆ. ಗೇಟ್ ಮುಟ್ಟ ಮಂಡೆ ಬಾಟ್ಲೆ ಗೇಟ್ ಮುಟ್ಟಿನ ಬಾಟ್ಲೆ ಮಂಡೆಗೆ. ಅದರಿಂದಾಗಿ ನಾನು ಇದನ್ನು ಕೆಲವು ಜನ ಬಂದು ಇಲ್ಲಿ ಅದನ್ನು ವಿರೋಧ ಮಾಡತಕ್ಕಂಥದ್ದು ಕೂಡ ಅದು ಅವರ ರಾಜ್ಯಕ್ಕೆ ದಿವಾಳಿತನವನ್ನು ತೋರಿಸ್ತದೆ. ಯಾರೊಬ್ಬರು ಹೋಗಬಾರ್ದು ಅಂತೇಳಿ ಅವರು ತಡೆಗಟ್ಟುವಂಥದ್ದು ಅದು ಯಾವ ಪ್ರಜಾಪ್ರಭುತ್ವದ ನೀತಿ. ಈಗ ಯಾವ ಕಾರ್ಯಕ್ರಮ ಮಾಡುವಂಥದ್ದು ಅದನ್ನು ವಿರೋಧ ಮಾಡ್ತಕ್ಕಂಥ ನಾವು ಯಾವುದನ್ನು ವಿರೋಧ ಮಾಡಲಿಲ್ಲ. ನಮ್ಮ ಜೊತೆ ಇದಕ್ಕೆ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದರೆ ಅವರ ವಿರುದ್ಧ ನಾವು ಖಂಡಿತವಾಗಿ ಕೂಡ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಿರ್ಣಯವನ್ನು ತಗೊಳ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು